ಒಂದೆಡೆ ಭಾರೀ ಮಳೆಗೆ ರಸ್ತೆಯಲ್ಲೇ ಕೃತಕ ನೆರೆ, ಇನ್ನೊಂದೆಡೆ ರಸ್ತೆಯ ಪಕ್ಕ ಅಲ್ಲಲ್ಲಿ ರಾಶಿ ಬಿದ್ದಿರುವ ಕಸ ತ್ಯಾಜ್ಯ, ಮತ್ತೊಂದೆಡೆ ಅಲ್ಲಿಯ ಜನತೆಯಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ. ಅಷ್ಟಕ್ಕೂ ಈ ಎಲ್ಲ ಸಮಸ್ಯೆ ಕಂಡುಬಂದಿರೋದು ಎಲ್ಲಿ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಈ ದೃಶ್ಯವನ್ನ ಒಮ್ಮೆ ನೋಡಿ. ಇಡೀ ರಸ್ತೆಯೇ ಸಂಪೂರ್ಣವಾಗಿ ನದಿಯ ರೂಪ ತಾಳಿದೆ. ಈ ರಸ್ತೆಯನ್ನ ನೋಡ್ತಾ ಇದ್ರೆ ಇದು ರಸ್ತೆಯೋ ಅಥವಾ ನದಿಯೋ ಎಂಬ ಸಂಶಯ ಮೂಡೋದು ಸಹಜ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿರೋದು ಮಂಗಳೂರಿನ ಮಾಲಾಡಿ ಕೋಟ್ ರಸ್ತೆಯಲ್ಲಿ. ಹೌದು, ಕಳೆದ 20 ವರ್ಷಗಳಿಂದ ಈ ಪ್ರದೇಶದ ಜನರಿಗೆ ಸರಿಯಾದ ರಸ್ತೆಯ ವ್ಯವಸ್ಥೆ ಇಲ್ಲದೆ ಸಾಕಷ್ಟು ರೀತಿಯ ಸಮಸ್ಯೆ ಎದುರಿಸುವಂತಾಗಿದೆ. ಮಾಲಾಡಿ ಕೋಟ್ ರಸ್ತೆಯು ಕಾವೂರು, ಗಾಂಧಿನಗರ, ಕೊಟ್ಟಾರ ಚೌಕಿ ಹಾಗೂ ಹಲವು ವಿದ್ಯಾಸಂಸ್ಥೆಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದೆ. ಆದರೆ ಇಲ್ಲಿಯ ಮುಖ್ಯ ರಸ್ತೆಗೆ ಕಾಂಕ್ರೀಟ್ ಭಾಗ್ಯ ಇಲ್ಲಿಯವರೆಗೂ ಒದಗಿ ಬಂದಿಲ್ಲ. ವರ್ಷಂಪ್ರತಿ ಇಲ್ಲಿನ ನಿವಾಸಿಗಳೇ ಸೇರಿ ಈ ರಸ್ತೆಯನ್ನು ಶ್ರಮದಾನ ಮಾಡುವ ಮೂಲಕ ಸರಿಪಡಿಸುತ್ತಾರೆ. ಆದರೆ ಈ ಮುಖ್ಯ ರಸ್ತೆ ಏನಿದೆ ಅರ್ಧ ಕಾಂಕ್ರೀಟ್ ಆಗಿದೆ ಸ್ಟಾರ್ಟಿಂಗ್ನಲ್ಲಿ. ಆದರೆ ಇದು ಸೀದಾ ಮತ್ತೊಂದು ಕಾವೂರು ಜಂಕ್ಷನಿಗೆ ಹೋಗಿ ಸೇರುವಂಥ ಮಂಜಲ್ಕಟ್ಟೆಗೆ ಹೋಗಿ ಸೇರ್ತದೆ. ಈ ಮುಖ್ಯ ರಸ್ತೆಯಲ್ಲಿ ನಾವು ವರ್ಷಂಪ್ರತಿ ಇಲ್ಲಿಯ ನಿವಾಸಿಗಳೆಲ್ಲ ಸೇರಿ ಶ್ರಮದಾನ ಮಾಡಿ ನಮ್ಮ ಕಿಸೆಯಿಂದ ಹಣವನ್ನು ಖರ್ಚು ಮಾಡಿ ರಸ್ತೆಯನ್ನು ಸರಿ ಮಾಡಿ ನಮಗೋಸ್ಕರ ನಾವು ನಡೆದಾಡ್ಕೊಳ್ಬೇಕು, ಹೆಂಗಸರು ಮಕ್ಕಳು ಕೆಲಸಕ್ಕೆ ಹೋಗುವವರು ಇದರಲ್ಲಿ ನಡೆದುಕೊಂಡು ಹೋಗಬೇಕು ಅನ್ನುವಂಥ ಉದ್ದೇಶದಿಂದ ಸಮಾಜದ ಎಲ್ಲರಿಗೂ ಒಳ್ಳೆಯದಾಗಲಿ, ಉಪಯೋಗ ಆಗಲಿ ಅಂತ ಹೇಳಿಕೊಂಡು ನಾವು ನಮ್ಮ ಶ್ರಮದಾನದಲ್ಲಿ ರಸ್ತೆಯನ್ನು ಇಲ್ಲಿ ಮಾಡ್ತೇವೆ. ಮತ್ತು ಚರಂಡಿಯ ವ್ಯವಸ್ಥೆ ಮಳೆಗಾಲದಲ್ಲಿ ಈಗ ಇಲ್ಲಿ ನೀರು ನೋಡಿರ್ಬೋದು, ಒಂದು ಚರಂಡಿಯ ವ್ಯವಸ್ಥೆ ಇಲ್ಲಿ ಸುಸೂತ್ರ ಇಲ್ಲ. ಆದುದರಿಂದ ನೀರು ಚರಂಡಿಯಲ್ಲಿ ಹೋಗುವ ಬದಲು ರಸ್ತೆಯಲ್ಲೇ ಹೋಗ್ತದೆ. ಇಷ್ಟೇ ಅಲ್ಲದೆ ಈ ರಸ್ತೆಯಲ್ಲಿ ಸ್ಥಳೀಯರು ತ್ಯಾಜ್ಯ ತಂದು ಸುರಿಯೋದ್ರಿಂದ ಅದು ಮಳೆ ನೀರಿನೊಂದಿಗೆ ಸೇರಿ ಸಾಂಕ್ರಾಮಿಕ ರೋಗಾಣುಗಳು ಹರಡುವ ಭೀತಿ ಕೂಡ ಈ ಪ್ರದೇಶದ ಜನರಿಗೆ ಎದುರಾಗಿದೆ. ಇತ್ತ ಕೊರೋನಾ ಬೈದು ನಿಮಗೆ ದಾಲ ಮಲ್ಪರ ಸಾಧ್ಯ ಜೀನ್ ವಾ ಕೊರೋನಾ ಬೈದು ಈ ಮುಲ್ಪದಕ್ಲ ಗತಿ ದಾದ ಒಂಜಿ ಎಮರ್ಜೆನ್ಸಿ ಪೋಪುಂಡಲ್ಲ ಒಂಜಿ ರಿಕ್ಷಾದಕ್ಲು ಬರಿಯರಿಗೆ ಏನು ಚೀರು ನೇಕು ಒಂಜಿ ದಾದನಿಗಳು ಸಂಬಂಧಪಟ್ಟಿನ ಅಧಿಕಾರಿಗಳು ಏರ್ಲ ಅವ್ರು ಎಂಗ್ಲೆ ಬರ್ತದೆ ಒಂಜಿ ವ್ಯವಸ್ಥೆ ಒಂಜಿ ಇತ್ತ ಸದ್ಯದ ಮಟ್ಟ ಕಂಡಲ ಒಂಜಿ ವ್ಯವಸ್ಥೆಯನ್ನು ಸರಿ ಮಾಡ್ತದೆ. ಇನ್ನು ಮಾಲಾಡಿ ಕೋಟ್ನ ಮಂಜಲ್ಕಟ್ಟೆ ಪ್ರದೇಶ 1000 ವರ್ಷ ಇತಿಹಾಸ ಇರುವಂತಹ ಪ್ರದೇಶ. ಹಲವಾರು ವರ್ಷಗಳಿಂದ ಈ ರಸ್ತೆ ಇದೇ ರೀತಿ ಇದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ರೀತಿಯ ಗಮನ ಹರಿಸಿಲ್ಲ. ವಾಹನ ಸವಾರರಿಗೂ ಕೂಡ ವಾಹನ ಚಲಾಯಿಸಲು ಕಷ್ಟಕರವಾಗಿದೆ. ತುರ್ತು ಅಗತ್ಯಕ್ಕಾಗಿ ರಿಕ್ಷಾ ಚಾಲಕರು ಕೂಡ ಈ ದಾರಿಯಲ್ಲಿ ಬರಲು ಹಿಂದೇಟು ಹಾಕುವಂತಹ ಪರಿಸ್ಥಿತಿ ಎದುರಾಗಿದೆ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು. ಮಳೆಗಾಲದಲ್ಲಿ ರೋಡ್ನಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಹೊಂಡ ನೀರು ತುಂಬಿರ್ತದೆ. ಮತ್ತು ಸೀಸನ್ ಬಂದಾಗ ಡಸ್ಟಲ್ಲಿ ಕೂತ್ಕೊಳ್ಳಿ ಆಗೋದಿಲ್ಲ. ಮನೆಯಲ್ಲಿ ಎಲ್ಲ ಲಾರಿಯಲ್ಲಿ ಮಣ್ಣು ತುಂಬಿಸ್ಲಿಕ್ಕೆ ಅದು ಕೊಂಡು ಹೋಗ್ತಾರೆ. ಯಾರು ಇಷ್ಟು MLAಗಳಿಗೆ ಹೇಳಿದ್ದೇವೆ ಮತ್ತು ಕಾರ್ಪೊರೇಟರಿಗೆ ಹೇಳಿದ್ದೇವೆ, ಯಾರು ಇಷ್ಟವರೆಗೆ ಏನು ನಮಗೆ ಸಪೋರ್ಟ್ ಮಾಡಲಿಲ್ಲ. ಪ್ರತಿ ವರ್ಷ ನನಗೀಗ 67 ವರ್ಷ ಆಯಿತು, ನಾವೀಗ ರೋಡಿನಲ್ಲಿ ಮಳೆಗಾಲ ಬಂದಾಗ ರೋಡಲ್ಲಿ ಕೆಲಸ ಮಾಡೋದು. ಇಲ್ಲದೆ ನಮಗೆ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕಾರ್ಪೊರೇಟರ್ನವ್ರಿಗೆ ಹೇಳಿದರೆ ಏನು ನಾನು ಯಾಕೆ ಮಾಡಬೇಕು, ಮುಂಚಿನವ್ರು ಯಾಕೆ ಮಾಡಲಿಲ್ಲ, ಇಂಥದೇ ಕತೆ ಹೇಳ್ಕೊಂಡು ಬರ್ತಾರೆ. ಕಸ ವಿಲೇವಾರಿಯಿಂದ ನಾನು ವರ್ಷಕ್ಕೆ 1800 ರೂಪಾಯಿ ಆ ಕಸ ವಿಲೇವಾರಿ ಪೇಮೆಂಟ್ ಮಾಡ್ತಾ ಇದ್ದೇನೆ. ಆದರೆ ಇದು ನಮ್ಮ ವಿಲೇವಾರಿ ಆಗುವ ಅರೇಂಜ್ಮೆಂಟ್ ಮಾಡಿಲ್ಲ. 2-3 ಸರ್ತಿ ನಮ್ಮ ಕಾರ್ಪೊರೇಟಿಗೆ ಫೋನ್ ಮಾಡಿದಾಗ ಫೋನೂ ಎತ್ತಿಲ್ಲ. ಮತ್ತು ಲಾಲ್ಬಾಗ್ ಕಾರ್ಪೊರೇಷನಿಗೆ ಹೋದ್ರೂ ಅಲ್ಲಿಂದ ರೆಸ್ಪಾನ್ಸ್ ಸರಿಯಾಗಿಲ್ಲ. ಇದು ಏನಂತ ತಾವು ನೋಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಒಟ್ಟಿನಲ್ಲಿ ಮಾಲಾಡಿ ಕೋಟ್ ಪ್ರದೇಶದ ಜನರು ಕಳೆದ 20 ವರ್ಷಗಳಿಂದ ಸರಿಯಾದ ರಸ್ತೆ ಇಲ್ಲದೆ ತೊಂದರೆ ಅನುಭವಿಸುವಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆಗೆ ತಕ್ಕ ಪರಿಹಾರ ನೀಡುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.